ಮೇಲ್ಗಡೆ ರೋಡ್ ಇದೆ ಸರ್, ಆ ರೋಡಿಂದ ಈ ಕಡೆ ಕಟ್ತಾರೆ ಮೊನ್ನೆ ಕೂಡ ಹೀಗೇನೆ ಹೇಳಿ ಮಿಸ್ ಮಾಡಿದ. ಅರ್ಧ ಕಿಲೋಮೀಟರ್ ಎಲ್ಲಿದೆ ಇಲ್ಲಿಂದ, ಒಂದು 50 ಮೀಟರ್ ಇದೆ ಇಲ್ಲಿಂದ. ಆ ರೋಡಲ್ಲಿ ಮೇಲೆ ಮುಂದೆ ಸರ್ ರೋಡಲ್ಲೇ ಗೊತ್ತಿದೆ. ಅಲ್ಲ ಇಲ್ಲಿ ಈಗ ನಮಗೆ 20 ಮೀಟರ್ ಸಿಗ್ತದೆ ಈ ಕಡೆಗೆ. ಹೌದು ಸರ್. ಓಕೆ, ಆಮೇಲೆ ಇಲ್ಲಿ ಈ ಕಡೆ ರೋಡಿಂದ ರೈಟ್ ಸೈಡ್ಗೆ ಗೊಪ್ಪೆ. 18 ಎಕರೆ ಇದೆ ಸರ್. 18 ಎಕರೆ ಅಂತ ಈ ಪ್ಲೇಸ್ ಉಂಟು 15 ಮೀಟರ್, ಈ ಪ್ಲೇಸ್ 15 ಮೀಟರ್ ಉಂಟು. ಇದರಿಂದ ಈಚೆ ಇಲ್ಲ, ಇದು ಫಾರೆಸ್ಟ್. ಈ ಕಡೆ 15 ಮೀಟರ್ ಮೇಲೆ ಹೋಗ್ತದೆ ಸರ್. 18 ಎಕರೆ ಇರುವಂತದ್ರಲ್ಲಿ ಇಲ್ಲಿ 15 ಮೀಟರ್ ಬಿಟ್ಟು ಮತ್ತೆ ಆ ಕಡೆ ಎಲ್ಲ ಫುಲ್ ಕಡೆ ಕೃಷಿ ಇದೆ, ಅದೆಲ್ಲ ಒಂದೇ ಸರ್. ಅದು ಕೂಡ ಅದರಲ್ಲೇ ಬರ್ತದೆ ಸರ್. ಆಗಲಿಲ್ಲ ಅಲ್ಲಿ ರಬ್ಬರ್ ತೋಟ ಇದೆ, ಕೆಳಗಡೆ ಅಡಿಕೆ ಇದೆ. ಸರ್ಕಾರಿ ಅಂತೇಳಿ ಇಲ್ಲೆಲ್ಲ ಹೇಳ್ತಾರೆ ಸರ್. ಸೊ ಇದರಲ್ಲಿ ಆಲ್ರೆಡಿ ಮನೆ ಕಟ್ಟಡ ಎಲ್ಲ ಎಲ್ಲ ಕಡೆ ರೋಡಿಂದ ಆ ಕಡೆ ಸಿಕ್ತಬಿಡುತ್ತೆ ಸರ್. ರೋಡ್ ಮೇಲೆ ಕೆಳಗೆ ಬದಿಯಲ್ಲಿ ಕೂಡ ಉಂಟು, ಮೇಲೆ ಬದಿಯಲ್ಲಿ ಕೂಡ ಫುಲ್ ರಬ್ಬರ್ ಉಂಟು. ಸರ್ ನಂಬರ್ ಉಂಟು ಸರ್. ಅದು ರೈಟ್ ಸೈಡ್ ಅಲ್ಲಿ ಈಗೆಲ್ಲ ಕೃಷಿಯಲ್ಲೇ ಇದೆ, ಲೆಫ್ಟ್ ಸೈಡ್ ತಂದಿದೆ. ಈ ಕಡೆ ಇದೆ ಸರ್, ರೋಡಿಂದ ಈ ಕಡೆ ರೋಡ್ ಇದೆ, ಈ ಕಡೆ ರೋಡ್ ಅದು ಸರ್. ಆ ಗುಪ್ಪೆಯಿಂದ ಈ ಗುಪ್ಪೆಗೆ ರೋಡಲ್ಲಿ ನೋಡಿದ್ದೀವಿ. ಇಲ್ಲಿ ನಮ್ಮ ಇದು ಇದೆ ಸರ್, ಅಗರ್ ಇದೆ ಸರ್. ಇದು ಆ್ಯಕ್ಚುಲಿ ಫಾರೆಸ್ಟ್ ಪೊಟೆನ್ಷಿಯಲ್ ಲೈಫಿಂಗ್ ಏರಿಯಾ ಅಂತೇಳಿ 3 ಸರ್ವೆ ನಂಬರ್ ಸೇರಿಸಿದ್ದಾರೆ. ಫಾರೆಸ್ಟ್ ಲೈಫಿಂಗ್ ಏರಿಯಾ ಸರ್, ಇದು ಸರ್ಕಾರಿ ಇದೆ. ಇದನ್ನು ನಾವು ಎನ್ಕ್ರೋಚ್ಡ್ ಇದ್ರೆ ಮಾತ್ರ ಬಿಡ್ಲಿಕ್ಕೆ ಚಾನ್ಸಸ್ ಇದೆ ಸರ್. ಎನ್ಕ್ರೋಚ್ಡ್ ಇಲ್ಲ ಅಂದ್ರೆ ಬಿಡ್ಲಿಕ್ಕೆ ಇಲ್ಲ ಸರ್. ನಾವು ಸರ್ವೆ ಮಾಡಿ ಅಂದ್ರೆ ಈಗೇನು ಡ್ರಾ ಮಾಡಿದಾರಲ್ಲ ಸರ್, ಇದೇ ಥರ ಇಷ್ಟು ಲ್ಯಾಂಡ್ ಅವೈಲೇಬಿಲಿಟಿ ಇದೆಯಾ ಇಲ್ಲ ಅಂತೇಳಿ ನಾವು ಅಪ್ಲೋಡ್ ಮಾಡಬೇಕು. ಸೊ ಆಲ್ರೆಡಿ ಇದನ್ನು ಫಾರೆಸ್ಟ್ ಪೊಟೆನ್ಷಿಯಲ್ ಲೈಕ್ ಏರಿಯಾ ಕೊಟ್ಟಾಗಿದೆ ಸರ್ಕಾರ ಇದ್ರೆ ಅದು ಆಲ್ರೆಡಿ ಕೊಟ್ಟಾಗಿದೆ. ಬಟ್ ಅದು ಕಮಿಟಿಯಲ್ಲಿ ಆಗಲಿಲ್ಲ, ಕಮಿಟಿ ಆಗಲಿಲ್ಲ ಫಾರ್ಮ್ ಆಗಲಿಲ್ಲ ಅಷ್ಟೇ. ನೀವು ಇದು ಪ್ರಪೋಸಲ್ ಮಾತ್ರ ಹೋಗಿದೆ. DC ಲೆವೆಲಲ್ಲಿ ಕಮಿಟಿ ಆಗಬೇಕು, ಆನಂತರ ಇದು ಮಾಡಬೇಕು. ಎಷ್ಟು ಎಕರೆ ಕಳಿಸಿದ್ರಿ? ಅದು ಟೋಟಲ್ ಅವರು ಇದರಲ್ಲಿ ಇದೆಯಲ್ಲ ಸರ್, 13 ಅಂತ ಹೇಳಿ ಸರ್. 15 ಎಷ್ಟು ಗೌರ್ಮೆಂಟ್ ಇದೆ ಅಷ್ಟು ಕೊಟ್ಟಿದ್ದಾರೆ ಸರ್. ಗೌರ್ಮೆಂಟ್ ಅಂತ RTC ಲೆಕ್ಕ ಇದೆಯಲ್ಲ ಸರ್, 16 ಎಕರೆ ಕೊಡ್ತಾರೆ. ಅಲ್ಲಿ ಕೃಷಿ ಎಲ್ಲ ಮಾಡಿದ್ದಾರೆ. ಅದನ್ನ ಬಿಟ್ಟೆ ನಾವು ಇಲ್ಲಿ ಇದನ್ನ ಏನು ಸರ್ವೆ ಮಾಡಿ ಕೊಡ್ಬೇಕು ಸರ್. ಅವ್ರು ಕೊಟ್ಟಿದ್ದು ಫುಲ್ ಕೊಟ್ಟಿರ್ತಾರೆ ಸರ್. ಇಲ್ಲಿ ನಾವು ಏನು ಎನ್ಕ್ರೋಚ್ಡ್ ಇದೆಯಲ್ಲ ಅದನ್ನೇ ಬಿಟ್ಟೆ ನಾವು ಒಂದು ಇಲ್ಲಿ ಪಾಯಿಂಟ್ಸ್ ಸೇವ್ ಮಾಡ್ಬೋದು ಸರ್. ಈಗ ನಾವು ಎಲ್ಲೆಲ್ಲಿ ಹೋಗ್ತೀವಲ್ಲ ಸರ್, ಈಗ ಇದು ಮನೆ ಬಿಟ್ಟು ಇಲ್ಲಿ ಈಗ ಸೇವ್ ಮಾಡ್ತಾ ಹೋದ್ರೆ ಅದೇ ಡ್ರಾ ಆಗ್ತದೆ ಸರ್. ಇದು ಎನ್ಕ್ರೋಚ್ ಇದೆ, ಗೌರ್ಮೆಂಟ್ ಲ್ಯಾಂಡ್ ಇದು. ಹೌದು ಸರ್, ಗೌರ್ಮೆಂಟ್ ಲ್ಯಾಂಡ್ ಇದು. ಹೌದು ಸರ್. ಬಟ್ ಇಲ್ಲಿ ಆಲ್ರೆಡಿ ಎನ್ಕ್ರೋಚ್ಡ್ ಇದೆ ಸರ್. ಇಲ್ಲಿ ರಬ್ಬರ್ ತೋಟ ಇದೆ ಸರ್. RTC ಗವರ್ಮೆಂಟ್ ಇತ್ತಲ್ಲ ಸರ್, ಅಗ್ಲಗಲ ಸ್ವಾಧೀನ ಒಂದು, ಅಗ್ಲಗಲ ಕೃಷಿ ಒಂದು ಇದೆ. ರಬ್ಬರ್ ಒಂದು. ನನ್ನ ಒಂದು ಅವ್ರು ಹೇಳಿದೆ ಸರ್, ನಾನು ಇಲ್ಲಿ ಅವ್ರದ್ದು ಎನ್ಕ್ರೋಚ್ ಎಲ್ಲ ಬಿಟ್ಟು 1 ಎಕರೆ 12 ಎಕರೆ ಸಿಗ್ತಲ್ಲ ಇಲ್ಲಿ. ಅದೇ ಸರ್, ಇದಿಷ್ಟು ಅಲ್ಲಿ ಇದ್ರವರೆಗೂ ಅಷ್ಟೇ ಸರ್. ಅಲ್ಲಿ ನಮ್ಮ ದೇವಸ್ಥಾನ ಇದೆಯಲ್ಲ ಇಲ್ಲೇ 1 2 ಎಕರೆ ಇಲ್ವಾ? ಹಾಗಾದ್ರೆ ಈಗ ಹೋಗಿದೆ, ಈಗ ಹೋಗಿದೆ ಸಪೂರ್ ವಲಯ ನಮ್ಮ ಕೆರೆ ಉಂಟು ಅಲ್ಪ ಅದೇ ಸಪೂರ್ ಗಿಡಗಳಿಂದ ಅಂತ ಹೇಳ್ಬಿಟ್ಟು ಇಲ್ಲಿಂದ ಪ್ರಪೋಸಲ್ ಕಳಿಸಿದ್ರೆ ಅಲ್ಲಿ ಇದು ಕೊಡ್ಲಿಕ್ಕೆ ಆಗ್ತದ? ಇವ್ರು ಮನೆಗೆ ಹೋಗ್ತಾರೆ, ಆರಪ್ಪ ಆದ್ರೆ ಇವರಿಗೆ ಅನೌನ್ಸ್ ಕೊಡ್ಲಿಕ್ಕೆ ಆಗ್ತದೆ. ಎಂತದ್ದು ಮನೆಗೆ ಎಲ್ಲ ಇಲ್ಲೆಲ್ಲ ತೆಗಿಬೇಕು. ಯಾವುದು ಬಫರ್ ಝೋನ್ ಬರ್ತದೆ, ನದಿ ಬಫರ್ ಝೋನ್ ಬಂದ್ರೆ ಎಲ್ಲ ತೆಗಿಬೇಕು. ನಮಗೆ ಇಲ್ಲಿ ಬೇಕಾದ ಇಲ್ಲಿಂದ ಈಗ ಅಣೆಕಟ್ಟೆ ಬಂದ್ರೆ ಇಲ್ಲಿ ಅದೇ ನದಿ ಇದು ಅದು ಬೋಟ್ ಮರಳು ತೆಗಿಯೋರು ಅಲ್ಲಿ ಮರಳು ತೆಗಿದ ಹಾಕಿದ್ ನೋಡಿ ಆ ಸೈಡ್ ಎಲ್ಲ ಇಲ್ಲೇ ಇರ್ಬೋದು. ಬಾರ್ಡರ್ 450 ಮೀಟರ್ಸ್ ಅಂದ್ರೆ ಅಲ್ಲಿವರೆಗೂ ಹೋಗ್ತದೆ ಆ ತೆಗಿನಕ್ಕೆ ಮರದ ಇಲ್ಲಿಂದ ಬಾರ್ಡರ್ ಇಲ್ಲಿಂದ ಇಲ್ಲಿ ನಮ್ಮ ರಿಸರ್ವ್ ಬಾರ್ಡರ್ ನದಿಯ ಇದು ಕೇಳುದು. ನದಿಗೆ ಬಫರ್ ಝೋನ್ ಇದೆ. ನದಿ ಬಫರ್ ಎಷ್ಟು?
ಇದು ವೀರಮಂಗಲ ವೀರಮಂಗಲ ಮಾಲಿಂಗೇಶ್ವರ ದೇವರು ಏನು ಪುಣ್ಯಸ್ಥಾನಕ್ಕೆ ಬರುವಂಥ ವೀರಮಂಗಲ ಎಂಬ ಗ್ರಾಮ ಏನಿದೆ, ಇಲ್ಲಿ ಕಳೆದ ಸಾರಿ ದೇವರು ಬರುವಾಗಲೂ ಕೂಡ ಭಾರಿ ತೊಂದರೆ ಆಗಿದೆ. ಸುಮಾರು 25,000 ಜನ ಇಲ್ಲಿ ಬಂದಿದ್ದಾರೆ. ಇನ್ನು ಮುಂದಿನ ದಿವಸಗಳಲ್ಲಿ ಇದು ಜನಸಂಖ್ಯೆ ಇಲ್ಲಿ ಭಕ್ತಾದಿಗಳು ಹೆಚ್ಚುತ್ತಾ ಹೋಗ್ತಾರೆ. ಯಾಕಂತ ಹೇಳಿದರೆ ಇದು ಅತ್ಯಂತ ಒಂದು ಪುಣ್ಯಸ್ಥಾನ. ಈ ರೀತಿಯ ಆಚರಣೆಗಳು ಬಹುಶಃ ನಾನು ಎಲ್ಲಿ ಕೂಡ ನೋಡಲಿಲ್ಲ. ದೇವರು ಸುಮಾರು ದೂರದಿಂದ ಒಂದು ಗ್ರಾಮಕ್ಕೆ ಬರುವಂಥದ್ದು, ಆ ಗ್ರಾಮಕ್ಕೆ ಬಂದು ಆ ನದಿಯಲ್ಲಿ ದೇವರು ಸ್ನಾನ ಮಾಡುವಂಥದ್ದು. ಆ ಸ್ನಾನ ಮಾಡುವಾಗ ಆ ಪುಣ್ಯ ನೀರಿನಲ್ಲಿ ಇಡೀ ಜನ ಸಂಕುಲ ಅಲ್ಲಿ ಸ್ನಾನ ಮಾಡುವಂಥದ್ದು ಒಂದು ವಿಶೇಷ ರೀತಿಯ ಒಂದು ಆಚರಣೆ ಇಲ್ಲಿ ಬಂದಿರುವಂಥದ್ದು. ಇದನ್ನು ಇನ್ನಷ್ಟು ಒಳ್ಳೆಯ ರೀತಿಯಲ್ಲಿ ಮಾಡಬೇಕು ಅಂತ ನಮ್ಮ ಕನಸು. ಇಲ್ಲಿ ಬಂದು ಈಗ ವೀಕ್ಷಣೆ ಮಾಡಿದ್ದೀವಿ. ಸುಮಾರು 18 ಎಕರೆ ಸರ್ಕಾರಿ ಜಾಗಗಳು ಇಲ್ಲಿದೆ. ಇದರ ಪಕ್ಕದಲ್ಲಿ ಅಂದರೆ ವಾಹನ ನಿಲ್ಲಿಸಲಿಕ್ಕೂ ಇಲ್ಲಿ ಸರಿಯಾದ ವ್ಯವಸ್ಥೆಗಳಿಲ್ಲ. ಮಹಿಳೆಯರು ಬಂದರೆ ಅವರಿಗೆ ಡ್ರೆಸ್ ಚೇಂಜ್ ಮಾಡಲಿಕ್ಕೂ ವ್ಯವಸ್ಥೆಗಳಿಲ್ಲ. ಸರಿಯಾದ ಶೌಚಾಲಯಗಳು ಇಲ್ಲಿ ಇಲ್ಲ. ಅಂದರೆ ಅಲ್ಲಿಂದ ಇಲ್ಲಿ ನಡ್ಕೊಂಡು ಬರ್ತಾರೆ. ಬಂದಾಗ ಇಲ್ಲಿ ಅವ್ರಿಗೆ ಯಾವುದೇ ವ್ಯವಸ್ಥೆಗಳಿಲ್ಲ. ಇದರಿಂದ ಏನಾಗ್ತದೆ ಅಂತ ಹೇಳಿದ್ರೆ ನದಿ ನೀರು ಕೂಡ ನದಿ ಪಕ್ಕ ಕೂಡ ಗಲೀಜಾಗ್ತದೆ. ಅದಕ್ಕೆ ನಾವು ವ್ಯವಸ್ಥೆಯನ್ನು ಮಾಡದೆ ಏನು ಮಾಡಲಿಕ್ಕೆ ಸಾಧ್ಯ ಇಲ್ಲ. ಅದಕ್ಕೆ ಒಂದು ಈ ನದಿಯಲ್ಲಿ ವ್ಯವಸ್ಥಿತವಾಗಿ ನೀರು ನಿಲ್ಲಬೇಕು. ಇಲ್ಲಿ ಸುಮಾರು ನಮಗೆ 4 ಫೀಟು 3 ಫೀಟಿನಷ್ಟು ನೀರು ವಿಸ್ತಾರವಾಗಿ ಬೇಕು ಅಂತ ನಮ್ಮ ಕಲ್ಪನೆ. ಅದು ನಮ್ಮ ಕಟಾರದಲ್ಲಿಗೇನು 200 ಕೋಟಿ ರೂಪಾಯಿಯಲ್ಲಿ ನಾವು ಪ್ರಸ್ತಾವನೆ ಇದೆ ಡ್ಯಾಮಿಗೆ. ಅದು ಮಾಡಿದರೆ ಇಲ್ಲಿ ನೀರಿನ ವ್ಯವಸ್ಥೆ ಸರಿಯಾಗ್ತದೆ. ಆನಂತರ ಇಲ್ಲಿ ಸರಿಯಾದ ರಿಟೈನಿಂಗ್ ವಾಲ್ಗಳು ಬೇಕು, ಶೌಚಾಲಯಗಳು ಬೇಕು, ರಸ್ತೆ ಅಗಲಗಳಾಗಬೇಕು. ಈಗಲೇ ನಾವು ಅವರು ಇಲ್ಲಿ ಏನೆಲ್ಲ ರಸ್ತೆ ಪಕ್ಕದ ತೋಟದವರಿದ್ದಾರೆ ಅವರನ್ನು ಕರೆದು ಅವರನ್ನು ಮನವನ್ನು ಉಳಿಸುವಂಥ ಕೆಲಸವನ್ನು ಮಾಡ್ತೀವಿ. ಅವರ ಜಾಗದಲ್ಲಿ ಎಕ್ಸ್ಟ್ರಾ ಜಾಗ ಇದೆ, ನಾವೀಗ ಅದನ್ನು ಸರ್ವೆ ಮಾಡಿಸುವಂಥ ಕೆಲಸವನ್ನು ಮಾಡಿದ್ವಿ. ನಾವು ಯಾರಿಗೂ ಅನ್ಯಾಯ ಮಾಡಲಿಕ್ಕೆ ಹೋಗುವುದಿಲ್ಲ. ಆದರೆ ಮಹಾಲಿಂಗೇಶ್ವರ ದೇವರ ಹಿತದೃಷ್ಟಿಯಿಂದ, ಸಾರ್ವಜನಿಕರ ಹಿತದೃಷ್ಟಿಯಿಂದ ಇಲ್ಲಿ ಬರುವಂಥ ರಸ್ತೆ ಎಲ್ಲರೂ ನಮ್ಮ ಹತ್ರ ಭಕ್ತಾದಿಗಳು ಹೇಳೋದು, ನೀವು ಕೂಡಿದರೆ ರಸ್ತೆಯನ್ನು ಸರಿ ಮಾಡಿಸಿ, ಒಂದು 30 ಫೀಟಿನಷ್ಟು ರಸ್ತೆಯನ್ನು ಮಾಡಬೇಕು ಅಂತ ಜನರ ಬೇಡಿಕೆ ಇದೆ. ಅವರನ್ನೆಲ್ಲ ಅದಕ್ಕೆ ಸಂಬಂಧಪಟ್ಟ ಜನರನ್ನು ಕೃಷಿ ಏನು ಮಾಡಿದ್ದಾರೆ ಅವರನ್ನು ಕರೆದು ಮಾತಾಡುವಂಥ ಕೆಲಸವನ್ನು ಮಾಡ್ತೇವೆ. ಕಾನೂನು ಪ್ರಕಾರ ಹೋದರೆ ಅವ್ರ ಹತ್ರ ಎಲ್ಲ ಜಾಗಗಳು ಜಾಸ್ತಿ ಇದೆ, ಅವರು ಕೂಡ ಬಿಟ್ಟು ಕೊಡಲಿಕ್ಕೆ ತಯಾರಿ ಇರ್ಬೋದು ಅಂತ ನನ್ನ ಅನಿಸಿಕೆ. ದೇವರಿಗಾಗಿ ಅವರು ಬಿಟ್ಟು ಕೊಡುವಂಥದ್ದು, ಅಭಿವೃದ್ಧಿ ಮಾಡುವಂಥದ್ದು ನಾವು ಮಾಡ್ತೇವೆ. ಅದರ ಜೊತೆಗೆ ನದಿ ಪರಂಬೋಕ್ ಅಂತ ಬರ್ತದೆ. ನದಿ ಪರಂಬೋಕ್ ಅಂತ ಹೇಳಿದ್ರೆ ನದಿಯ ಪಕ್ಕದಿಂದ ಸುಮಾರು 100 ಮೀಟರ್ನವರೆಗೆ ಯಾರು ಕೂಡ ಕೃಷಿ ಮಾಡಲಿಕ್ಕೆ ಇಲ್ಲ ಅಂತ ನಮಗೆ ಕಂದಾಯ ಇಲಾಖೆಯವರು ಹೇರಿರುವಂಥದ್ದು. ಅದನ್ನು ಕೂಡ ನೋಡಿ ಅದಕ್ಕೆ ಯಾವ ವ್ಯವಸ್ಥೆಗಳು ನದಿಯ ಪಕ್ಕದಲ್ಲಿರುವಂಥದ್ದನ್ನೆಲ್ಲ ತೆರವುಗೊಳಿಸಿ ಅಲ್ಲಿ ವಿಸ್ತಾರವಾದ ಜಾಗಗಳು ನಮಗೆ ಬೇಕು. ಬಂದು ಜನ ನಿಲ್ಲಲಿಕ್ಕೆ, ಸ್ನಾನ ಮಾಡಲಿಕ್ಕೆ, ಮೇಲೆ ಬರಲಿಕ್ಕೆ. ಇಲ್ಲಿ ಸುಮಾರು 100ಕ್ಕಿಂತ ಹೆಚ್ಚು ಶೌಚಾಲಯಗಳು ಮತ್ತು ಸ್ನಾನ ಮಾಡಲಿಕ್ಕೆ ಸ್ನಾನಗೃಹಗಳು ಬೇಕಾಗ್ತದೆ. ಅದನ್ನು ಕೂಡ ವ್ಯವಸ್ಥೆ ಮಾಡಿ ಒಂದು ಪರ್ಮನೆಂಟ್ ಜನಗಳಿಗೆ ಏನಾಗಬೇಕಂತ ಹೇಳಿದ್ರೆ ಆರಾಮವಾಗಿ ಗಾಡಿಯನ್ನು ಪಾರ್ಕ್ ಮಾಡಬೇಕು, ಬರಬೇಕು, ಸ್ನಾನ ಮಾಡಬೇಕು, ಬೆಳಿಗ್ಗೆ ವಾಶ್ರೂಮಿಗೆ ಹೋಗಬೇಕು. ಇದಕ್ಕಿಲ್ಲ ಎಲ್ಲ ನೀವು ಸರಿಯಾದ ವ್ಯವಸ್ಥೆ ಮಾಡಿದರೆ ಖಂಡಿತ ಒಂದು ಒಳ್ಳೆಯ ಕ್ಷೇತ್ರವಾಗಿ ಇದು ಬೆಳಗ್ತದೆ. ಇಲ್ಲಿ ಭಾಗದ ಜನರಿಗೂ ಒಳ್ಳೆಯದು, ದೇವರಿಗೂ ಒಳ್ಳೆಯದು, ನಮಗೂ ಒಳ್ಳೆಯದು. ನಮ್ಮ ಮಹಾಲಿಂಗೇಶ್ವರ ಇಲ್ಲಿ ಬರುವಂಥದ್ದು ಇದಕ್ಕೆ ಒಂದು ಒತ್ತು ಕೊಟ್ಟು ಈ ಭಾಗದ ಗ್ರಾಮದ ಜನರಲ್ಲಿ ಸಾಧಕ ಬಾಧಕವನ್ನು ಚರ್ಚೆ ಮಾಡಿ ಒಂದು 10 ಎಕರೆಯಷ್ಟು ಜಾಗ ನಮಗೆ ವಾಹನ ಪಾರ್ಕಿಂಗ್ ಬೇಕಾಗ್ತದೆ. ಅದು ವಾಹನ ಪಾರ್ಕಿಂಗ್ಗೆ ಮತ್ತು ಈ ಗ್ರಾಮದ ಜನರಿಗೆ ಗ್ರೌಂಡ್ ಇಲ್ಲ. ಅದನ್ನು ಎಲ್ಲದಕ್ಕೂ ಬಳಕೆ ಮಾಡ್ಬೋದು. ನಮ್ಮ ಧಾರ್ಮಿಕ ಎಲ್ಲ ಕೆಲಸಗಳಿಗೂ ಕೂಡ ಅದನ್ನು ಬಳಕೆ ಮಾಡುವಂಥ ಕೆಲಸಗಳು ಮಾಡಬೇಕು. ಈ ರೀತಿ ನಾವು ಮಾಡದೆ ಹೋದರೆ ಏನಾಗ್ತದೆ, ಮುಂದಿನ ಪೀಳಿಗೆ ಮುಂದಿನ ದಿವಸಗಳಲ್ಲಿ ನಾವು ತೊಂದರೆಯನ್ನು ಎದುರಿಸುವಂಥ ಪರಿಸ್ಥಿತಿಗಳು ಬರ್ತದೆ. ಎಲ್ಲದನ್ನು ಒಬ್ಬೊಬ್ಬರು ಸಕ್ರಮ ಮಾಡಿಕೊಂಡು ಅಲ್ಲಲ್ಲಿ ಬೇಲಿ ಹಾಕ್ಕೊಂಡು ನಂದು ಅಂತ ಹೇಳಿದರೆ ಅದಕ್ಕೆ ಅವಕಾಶಗಳು ಕೊಡುವುದಿಲ್ಲ. ನಾವು ಈ ವ್ಯವಸ್ಥಿತರಾಗಿ ಈ ಕ್ಷೇತ್ರವನ್ನು ಬೆಳಗಲಿಕ್ಕೆ ಏನೆಲ್ಲ ಬೇಕು ಅದನ್ನು ಮಾಡುವಂಥ ಕೆಲಸವನ್ನು ಮಾಡ್ತೇವೆ. ಇದಕ್ಕೆ ಅಂದಾಜು ಬಜೆಟ್ ಎಷ್ಟು ಮತ್ತು ಹೀಗೆ ಅದನ್ನ ಲೆಕ್ಕಾಚಾರಗಳೆಲ್ಲ ಆಗಿದೆ? ಮಹಾಲಿಂಗೇಶ್ವರ ದೇವರ ಕೆಲಸಗಳಿಗೆ ಬಜೆಟ್ ನಾವು ಲೆಕ್ಕನೇ ಮಾಡೋದಿಲ್ಲ. ನಮಗೆ ಎಷ್ಟು ಅನುದಾನ ಬಂದು ಪ್ರಾಮುಖ್ಯತೆಗೆ ಅದಕ್ಕೆ ಕೊಡುವಂಥ ಕೆಲಸವನ್ನು ಮಾಡ್ತೀವಿ. ಇದಕ್ಕೆ ರಸ್ತೆಗೆ ಬೇಕಿದ್ರೆ ಅವರು ಬಿಟ್ಟು ಕೊಡ್ತೇನೆ ಅಂತ ಹೇಳಿದ್ರೆ ಒಂದು 2 ತಿಂಗಳಲ್ಲಿ ಅದಕ್ಕೆ ಬೇಕಾಗುವ ದುಡ್ಡನ್ನು ನಾವು ಇಡ್ತೀವಿ. ರಸ್ತೆ 30 ಫೀಟ್ ಬರಬೇಕು, ಶೌಚಾಲಯಗಳು ಬೇಕು, ಪಾರ್ಕಿಂಗ್ ವ್ಯವಸ್ಥೆಗಳು ಬೇಕು. ದುಡ್ಡಿನ ವ್ಯವಸ್ಥೆ ಏನು ತೊಂದರೆ ಇಲ್ಲ, ತಲೆಬಿಸಿ ಮಾಡಬೇಡಿ. ಅಭಿವೃದ್ಧಿ ಒಂದೇ ನಮ್ಮ ಕೆಲಸ. ಪ್ಲಾನ್ ಮಾಡುವಂಥದ್ದು ಮಾಸ್ಟರ್ ಪ್ಲಾನ್ ಎಲ್ಲ ನಮ್ಮ ತಲೆಯಲ್ಲಿದೆ. ಅಂದಾಜುಗಳು ಈಗ ಜನ ಬಿಟ್ಟರೆ ಅಂತ ಹೇಳಿದ್ರೆ ನಾಳೆ ನಮ್ಮ JCB ಬರ್ತದೆ. ತಲೆಯಲ್ಲಿ ನಮ್ಮ ಎಲ್ಲ ಪ್ಲ್ಯಾನುಗಳಿದೆ. ಆದರೆ ಜನರನ್ನು ವಿರೋಧ ಮಾಡಬಾರ್ದು. ಅವರು ಇಷ್ಟು ವರ್ಷದಿಂದ ಬಂದು ಅಶೋಕ್ ರೈ ಬಂದು ಹೀಗೆ ಮಾಡಿದರು ಅಂತ ಆಗಬಾರ್ದು. ಅವರ ಸ್ವ ಇಚ್ಛೆಯಿಂದ ಈಗ ಪಕ್ಕ ಒಬ್ಬರು ಮುಸ್ಲಿಮ್ ಇದ್ದಾರೆ, ಅವ್ರು ಹೇಳಿದ್ದಾರೆ ನಾನು 5 ಫೀಟ್ ಬೇಕಾ 10 ಫೀಟ್ ಬೇಕಾ ಬಿಟ್ಟು ಕೊಡ್ತೀವಿ ಅಂತ. ಇವ್ರ ಹತ್ರನ್ನು ಕನ್ವಿನ್ಸ್ ಮಾಡ್ತೀವಿ. ಬಾಕಿಯವ್ರಿಗೆ ಎಲ್ಲರೂ ಕನ್ವಿನ್ಸ್ ಮಾಡೋದಿದ್ರೆ ಅವರು ಬಿಟ್ಟು ಕೊಡೋದಿದ್ರೆ ಕಾನೂನು ಕ್ರಮಗಳನ್ನು ತಗೊಳ್ಬೇಕು. ಕಾನೂನಲ್ಲಿ ಯಾವ ರೀತಿ ಆಗ್ತದೆ ಅದರ ಪ್ರಕಾರ ಅವರ ಸ್ವಾಧೀನದಲ್ಲಿರುವ ಪೂರ್ತಿ ಜಾಗವನ್ನು ಅಳತೆ ಮಾಡ್ತೀವಿ. ಜಾಗ ಹೆಚ್ಚಿದ್ರೆ ನಮಗೆ ಎಷ್ಟು ಜಾಗ ಬೇಕು ಅಷ್ಟು ತೆಗಿತೀವಿ. ಸುದ್ದಿ ಚಾನಲ್, ಕ್ಷಣ ಕ್ಷಣದ ಸುದ್ದಿಗಾಗಿ.
60 ವರ್ಷಗಳಿಂದ ಶಿಕ್ಷಣ ಕ್ಷೇತ್ರದಲ್ಲಿ ಅಪೂರ್ವ ಸಾಧನೆ ಮೆರೆಯುತ್ತಾ ಸದೃಢ ವಿದ್ಯಾರ್ಥಿ ಶಕ್ತಿಗಳನ್ನು ಸಮಾಜಕ್ಕೆ ನೀಡುತ್ತಿರುವ ಪುತ್ತೂರಿನ ಏಕೈಕ ವಿದ್ಯಾಸಂಸ್ಥೆ ವಿವೇಕಾನಂದ ಪದವಿ ಪೂರ್ವ ಕಾಲೇಜು. 98% ಅಧಿಕ ಅಂಕಗಳನ್ನು ಪಡೆದಿರುವ ವಿದ್ಯಾರ್ಥಿಗಳಿಗೆ ಉಚಿತ ಶಿಕ್ಷಣ, ರಾಷ್ಟ್ರ ಅಂತಾರಾಷ್ಟ್ರೀಯ ಮಟ್ಟದ ಸಾಧಕ ವಿದ್ಯಾರ್ಥಿಗಳಿಗೆ ಶುಲ್ಕದಲ್ಲಿ ರಿಯಾಯಿತಿ, ಅನುಭವಿ ಅಧ್ಯಾಪಕ ವೃಂದ, ವಿಶಾಲವಾದ ಪ್ರಯೋಗಾಲಯ, ಗ್ರಂಥಾಲಯ, ನೀಟ್, ಜೆಇಇ, ಸಿಇಟಿ ಹಾಗೂ ಸಿಎ ಫೌಂಡೇಶನ್ ಕೋರ್ಸ್ಗಳಿಗೆ ತರಬೇತಿ, ಐಎಎಸ್, ಐಪಿಎಸ್ ನಂತಹ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ತರಬೇತಿ, ವಾಣಿಜ್ಯ ವಿಭಾಗದ ವಿದ್ಯಾರ್ಥಿಗಳಿಗಾಗಿ ಸಿಎಸ್ಇಇಟಿ ಹಾಗೂ ಸರ್ಟಿಫಿಕೇಟ್ ಕೋರ್ಸ್ಗಳಿಗೆ ತರಬೇತಿ, ವಿಕಸನ ಟಿವಿ ಹಾಗೂ ರೇಡಿಯೋ ಪಾಂಚಜನ್ಯ 90.8 FM, ಕಾಲೇಜು ಬಸ್ ವ್ಯವಸ್ಥೆ, ಕ್ರೀಡೆಗೆ ಒತ್ತು ಕೊಟ್ಟು ವಿಶಾಲವಾದ ಕ್ರೀಡಾಂಗಣ, ವಿದ್ಯಾರ್ಥಿನಿಯರಿಗಾಗಿ ಕಾಲೇಜ್ ಕ್ಯಾಂಪಸ್ನಲ್ಲೇ ಪ್ರತ್ಯೇಕ ವಸತಿ ನಿಲಯಗಳು, ಅರ್ಹ ಬಡ ಪ್ರತಿಭಾವಂತ ವಿದ್ಯಾರ್ಥಿಗಳಿಗಾಗಿ ಹಲವು ವಿದ್ಯಾರ್ಥಿ ವೇತನಗಳು, ರಾಷ್ಟ್ರ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ವಿದ್ಯಾರ್ಥಿಗಳ ಸತತ ಸಾಧನೆ. ನಮ್ಮಲ್ಲಿ ಲಭ್ಯವಿರುವ ಕೋರ್ಸ್ಗಳು: ವಿಜ್ಞಾನ ವಿಭಾಗ, ಪಿಸಿಎಂಬಿ, ಪಿಸಿಎಂಸಿ, ಪಿಸಿಎಂಎಸ್, ಪಿಸಿಎಂಎ, ವಾಣಿಜ್ಯ ವಿಭಾಗ, ಎಸ್ಸಿಬಿಎ, ಎಸ್ಸಿಬಿಎ, ಇಸಿಬಿಎ, ಕಲಾ ವಿಭಾಗ, ಎಚ್ಇಪಿಎಸ್. ವಿವೇಕಾನಂದ ಪದವಿ ಪೂರ್ವ ಕಾಲೇಜು, ನೆಹರು ನಗರ, ಪುತ್ತೂರು. 8073700468, 8105072386. ವೆಬ್ಸೈಟ್ www.vivekanandapuc.com.